ಬಾ 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 ಬಾ. ಇಲ್ಲಿ ನಂದು ಒಂದೇ ಹೊತ್ತಲ್ಲಿ 2-3 ಕೆಲಸ ಒಟ್ಟೊಟ್ಟಿಗೆ ಮಾಡೋದು, ಮಲ್ಟಿ ಟಾಸ್ಕಿಂಗ್ ಆಗ್ತಾ ಉಂಟು. ಈಚೆ ದೋಸೆ ಕಾಯಿಸ್ತಾ ಇದ್ದೇನೆ, ಆಚೆಗೆ ಪಾತ್ರೆ ತೊಳಿತಾ ಇದ್ದೇನೆ. ನನಗೆ ಒಮ್ಮೆ ಅಡಿಗೆ ಕೋಣೆಯಿಂದ ಹೊರಗೆ ಹೋಗಬೇಕು ಅಪ್ಪ ಹೇಳಿ, ಬೆಳಿಗ್ಗೆ ತುಂಬ ಹೊತ್ತು ನಿಲ್ಲಿಕ್ಕೆ ಮನಸ್ಸಿಲ್ಲ. ಅದಕ್ಕೆ ಎಲ್ಲ ಒಟ್ಟೊಟ್ಟಿಗೆ ಮಾಡೋದು. ಇಲ್ಲಿ ದೋಸೆ ಬೇಯುವಷ್ಟು ಹೊತ್ತಲ್ಲಿ ಆಚೆ ಪಾತ್ರೆ ತೊಳೆದು ಹಾಕೋದು ನಾನು. ಅದು ಹಾಲಿದು ಪಾತ್ರೆ ಎಲ್ಲ ಇರ್ತದಲ್ಲ. 10:30 ಆಗುವಾಗ ಉಂಟ ನಮ್ಮ ಕೆಲಸದವನಿಗೆ ಚಹಾ ರೆಡಿ ಆಗಬೇಕು. ನಮಗೆ ತಿನ್ನಲಿಕ್ಕೆ ಪುರ್ಸೊತ್ತಾಗದಿದ್ದರೆ ಸರಿ, ಅವನಿಗೆ ಆ ಹೊತ್ತಿಗೆ ಆಗುವಾಗ ಮಾಡಬೇಕು. ಆದ ಕಾರಣ ನಮ್ಮದೊಂದು 10:30ಗೆ ದೋಸೆದ ಕೆಲಸ ಒಂದು ಮುಗೀತದೆ, ಅಂದರೆ ಬ್ರೇಕ್ಫಾಸ್ಟಿನ ಕೆಲಸ ಮುಗೀತದೆ. ಇದು ಬಂಟಿದು ರಾಗಿ ಮಣ್ಣಿ, ಅದು ಇನ್ನು ಅವನಿಗೆ 10:30ಗೆ ಆಗುವಾಗ ಅವನಿಗೆ ಸಹ ಹಾಕೋದು. ನೋಡಿ ಹತ್ತು ಮಾರ ಆಯ್ತು, ಇನ್ನು ಕಿನ್ನಿಳೇನು ಬಿಡ್ತಿ ಮೂಳ್ಜಾನೆ ಎಂಬುಣ. ನೋಡಿ ಈ ಬಾಕ್ಸ್ ನೋಡಿ, ಇದ್ರೊಳಗೆ ಹೋಗಿ ಕೂತದ್ದು. ನಾನು ಒಣಗಿದ ಬಟ್ಟೆ ಎಲ್ಲ ತಗೊಂಡು ಹೋಗುವ ಅಂತ ಹೇಳಿ ಬಂದದ್ದು. ಆಗ ಅವಳು ಸಹ ನನ್ನ ಒಟ್ಟಿಗೆ ಬಂದುಂಟಲ್ಲ, ಇದರೊಳಗೆ ಹೋಗಿ ಕೂತದ್ದು ಉಂಟು. ಎಂತ ಒಂದು ಅಂಡೆ ಬಿಟ್ಟು ಅಂತ ಬಲ್ಲ ಕಿಟ್ಟು ಕಿಟ್ಟು ಬಲ್ಲ. ಬಿಸ್ಕೆಟ್ ಇದ್ದಿ? ನೋ ಬಿಸ್ಕೆಟ್, ನೋ ಬಿಸ್ಕೆಟ್. ಬಲ್ಲ ಬಂಗಾರು ಬಾ. ಬಲೆ 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 ಬಾ 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 ಬಲ್ಲಪ್ಪ ಲಕ್ಕ ಬಂಡಿ. ಭಾರಿ ವಿಶೇಷವಾದಂತಹ ಔಷಧೀಯ ಗುಣವನ್ನು ಹೊಂದಿರುವಂತಹ ಸಸ್ಯ ಇದು. ಇದಕ್ಕೆ ವಿಷ್ಣುಕ್ರಾಂತಿ ಅಂತ ಹೆಸರು. ಇದರಲ್ಲಿ ಬ್ಲೂ ಕಲರಿನ ಹೂವು ಆಗ್ತದೆ. ಈಗ ಆಗಲಿಲ್ಲ, ಆಗುವಾಗ ನಾನು ಇನ್ನೊಮ್ಮೆ ನಿಮಗೆ ತೋರಿಸ್ತೇನೆ ಆಯಿತಾ. ನೋಡಿ ಹತ್ತಿರದಿಂದ ನೋಡಿ, ಅದು ಈ ಥರ ಬರ್ತದೆ ನೋಡಿ, ಹೀಗೆ ಬಂದು ಹೀಗೆ ಬಿಟ್ಟುಕೊಂಡು ಬರ್ತದೆ. ಇದು ಒಂದು ಸಣ್ಣ ಗಿಡ ಇಲ್ಲಿ ಉಂಟು, ಇನ್ನೊಂದು ದೊಡ್ಡ ನೋಡಿ, ಇದು ಎಷ್ಟು ಉದ್ದ ಹೋಗಿದೆ ನೋಡಿ. ಇದರಲ್ಲಿ ಸಹ ಹೂವಾಗಲಿಲ್ಲ. ಹೂವಾಗುವ ಟೈಮು ಯಾವುದು ಅಂತ ಗೊತ್ತಿಲ್ಲ ನನಗೆ ಸಹ. ನಾನೊಂದು ತುಳಸಿ ಕಟ್ಟೆಯಲ್ಲಿ ಕೊಂಡೋಗಿ ನೆಟ್ಟಾಯ್ತು, ಅದು ಸತ್ತೇ ಹೋಯಿತು. ಈ ಮಣ್ಣು ಉಂಟಲ್ಲ, ಇರುವೆ ಎಳ್ದಾಕಿದ ಮಣ್ಣು, ಇದು ಜೀವಾಮೃತ ಮಾಡಲಿಕ್ಕೆಲ್ಲ ತುಂಬ ಒಳ್ಳೆಯದು. ಇದು ಒಂದು ಹಿಡಿ ಮಣ್ಣು ಹಾಕಿದರೆ ಸಾಕು ನಾವು ಜೀವಾಮೃತದ ಡ್ರಮ್ಮಿಗೆ. ಸೊ ಫ್ರೆಂಡ್ಸ್, ಈಗ ಸಂಜೆ ಆಯಿತು. ನಾನು ಈಗಷ್ಟೇ ಬಂದು ಕೂತ್ಕೊಂಡಿದ್ದೇನೆ ಅಷ್ಟೇ. ಹಾಲು ಕರೆದು ಹಸುಗಳಿಗೆ ಹಿಂಡಿ ಎಲ್ಲ ಕೊಟ್ಟು ಹುಲ್ಲೆಲ್ಲ ಹಾಕಿ ಬಂದಿದ್ದೇನೆ. ನೋಡಿ ಗಿಳಿಗಳ ಸೌಂಡು ಖುಷಿ ಆಗ್ತದಲ್ಲ ಕೇಳಲಿಕ್ಕೆ. ಮತ್ತು ಈಗ ನಮ್ಮ ವರ್ಕರ್ ಇದ್ದಾನೆ ಅಲ್ಲಿ, ಅವನು ಸೋಗೆಲ್ಲ ಕೊಚ್ಚಿ ಇದಕ್ಕೆಲ್ಲ ಸೊಪ್ಪೆಲ್ಲ ಹಾಕ್ತಾನಂತೆ. ಹಾಗೆ ನಾನು ಮತ್ತೆ ಬಂದು ಇನ್ನೂ ಕಾಫಿ ಎಲ್ಲ ಕುಡಿಬೇಕು. ಹಾಗೆ ಒಂದು ಪೂಂಬೆ ಉಂಟು, ಬಾಳೆಯ ಹೂ, ಅದರದ್ದೊಂದು ಪೋಡಿ ಆಗ್ತದಂತೆ ಅಪ್ಪ. ಹಾಗೆ ಅದನ್ನೊಂದು ಟ್ರೈ ಮಾಡುವ ಅಂತ ಇದ್ದೇನೆ. ನೋಡುವ ಹೇಗಾಗ್ತದೆ ಹೇಳಿ. ಮಳೆ ಎಲ್ಲ ಬರದಿದ್ದರೆ ಮಾಡ್ತೇನೆ, ನಿಮಗೆ ಸಹ ತೋರಿಸ್ತೇನೆ ಆಯಿತಾ ಹೇಗೆ ಅಂತೇಳಿ. ಭಾರಿ ಟೇಸ್ಟ್ ಆಗ್ತದಂತೆ, ನೋಡುವ ಒಂದು. ಫ್ರೆಂಡ್ಸ್, ಇದು ನಮ್ಮದು ತರಕಾರಿ ಗಾರ್ಡನ್ ಫ್ಲಾಪ್ ಆಯ್ತಾಯ್ತಾ ಪುನಃ. ಒಂದು ಸಹ ಬರಲಿಲ್ಲ ಇದರಲ್ಲಿ. ನೋಡಿ ಒಂದು 3-4 ಅಲಸಂಡೆ ಉಂಟು. ಇನ್ನು ನಮ್ಮ ಕೆಲಸ ಎಂತ ಗೊತ್ತುಂಟು, ಅಡಿಕೆ ಸುಲಿಯೋದು. ನಮ್ಮಲ್ಲಿ ಅಂತ ಹೇಳಿರಿ, ಈಗ ಅಡಿಕೆ ಸುಲಿಯೋವರದ್ದು ಕಂಡಬಟ್ಟೆ ಆಗಿದೆ ಅಂತ ಅವರ ಚಾರ್ಜ್ ಎಲ್ಲ. ಹಾಗೆ ಈಗ ನಾನು ಮತ್ತು ನನ್ನ ಗಂಡ ಸೇರಿ ಸುಲಿದು, ಅವರು ಪಾಪ ಬೆಳಿಗ್ಗೆ 3:30ಗೆಲ್ಲ ಎದ್ದು ಸುಲಿತಾರೆ. ಅವರಿಗೆ ನಿದ್ದೆ ಬರೋದಿಲ್ಲ ಅಂತ ಅಷ್ಟೊತ್ತಿಗೆ. ಹಾಗೆ ಆದರೆ ಯುಟಿಲೈಸ್ ಮಾಡುವ, ಹಾಗೆ ಆದರೆ ನಿದ್ದೆ ಬರ್ತದೆ ನೋಡುವ ಅಂತ ಅವರು ಟ್ರೈ ಮಾಡೋದು. ಹಾಗೆ ಇನ್ನೂ ನಾನು ಸಹ ಸಂಜೆ ಸ್ವಲ್ಪ ಹೊತ್ತು ಎಲ್ಲ ಸುಲಿಬೇಕು ಅಂತ ಇದ್ದೇನೆ. ಅದು ಕೈಯಲ್ಲಿ ಗುಳ್ಳೆ ಬರ್ತದೆ ಅಂತ ಫಸ್ಟಿಗೆ.
ನೋಡ್ಬೇಕಷ್ಟೇ. ಹಾಗೆ ಈಗ ಬನ್ನಿ, ಅಡಿಕೆ ಸುಲಿದು ಹೇಗೆ ಅಂತ ಹೇಳ್ತೇನೆ ನಾನು, ಬನ್ನಿ. ಅಡಿಕೆ ಎಲ್ಲ ಒಣಗಿದ ಮೇಲೆ ಹೀಗೆ ಒಂದು ಪ್ಲಾಸ್ಟಿಕ್ ಹಾಕಿ, ಒಂದು ಲೇಯರ್ ಪ್ಲಾಸ್ಟಿಕ್ ಹಾಕೋದು, ಮತ್ತು ಹೊರಗಿನಿಂದ ಈ ಥರದ ಗೋಣಿ ಬರ್ತದೆ ಅಡಿಕೆ ತುಂಬಿಸಲಿಕ್ಕೆ ಅಂತವೇ ಹೇಳಿ, ಇದರಲ್ಲಿ ಹಾಕಿ ತುಂಬಿಸಿ ಕಟ್ಟಿಡ್ತೇವೆ. ನಮಗೆ ಅಗತ್ಯ ಬೀಳುವಾಗ ಅದನ್ನು ತೆಗೆದು ಹೀಗೆ ನೋಡಿ ತೋರಿಸ್ತೇನೆ ನೋಡಿ. ಇದು ಒಣಗಿದ ಅಡಿಕೆ, ಇದು ಅದರ ತೊಟ್ಟಿನ ಭಾಗ. ಈ ಭಾಗದಿಂದ ನಾವು ಸುಲಿಲಿಕ್ಕೆ ಸ್ಟಾರ್ಟ್ ಮಾಡೋದು ನೋಡಿ. ಈ ಭಾಗ ಉಂಟಲ್ಲ, ಈ ಹೂವಿನ ಥರ ಉಂಟಲ್ಲ, ಅಲ್ಲಿಗೆ ಇದನ್ನು ಇಡಬೇಕು, ಇದರ ತುದಿಗೆ ಇಡಬೇಕು. ಹೀಗೆ ಇಟ್ಟು ಕೈಯಲ್ಲಿ ಹೀಗೆ ಮಾಡಬೇಕು. ಇದು ಒಳ್ಳೆದಿಲ್ಲ ಮರ ಅಡಿಕೆ, ಇದು ಚೆಪ್ಪು ಕೊಟ್ಟು. ಅಡಿಕೆ ಒಳ್ಳೆದಿದ್ರೆ ರಪ್ಪ ಸಿಪ್ಪೆ ತೆಗಿಲಿಕ್ಕೆ ಆಗ್ತದೆ, ಇಲ್ಲ ಅಂತಾದರೆ ಅದು ನೋಡಿ ಬಂತು ಹೀಗೆ. ಮತ್ತೆ ಇದರ ಈ ಕೂದಲೆಲ್ಲ ಇರ್ತದೆ, ಅದರದ್ದು ಗಡ್ಡ ಅಂತ ಹೇಳುದು, ಅಡಿಕೆಯ ಗಡ್ಡ. ಅದನ್ನು ನಾವು ಕೈಯಲ್ಲಿ ಹೀಗೆ ತೆಗೆದು ಕ್ಲೀನ್ ಮಾಡಿ ಹಾಕಬೇಕು ಇದಕ್ಕೆ. ಇದು ಒಳ್ಳೆ ಸರ್ವಿಸ್ ಇದ್ದವರೆಲ್ಲ ಉಂಟಲ್ಲ, ಗಂಟೆಗೆ 5 ಕಿಲೋದಷ್ಟೆಲ್ಲ ತೆಗಿತಾರಂತೆ. ನಮ್ಗೆ ಈ ಸರ್ತಿ ಜನ ಬಾರದೆ ಉಂಟಲ್ಲ, ಭಾರಿ ಕಷ್ಟ ಆಯ್ತು. ಮತ್ತೆ ಬಂದ್ರೆ ಅವರೆಲ್ಲ ಒಟ್ಟಿಗೆ ಬರ್ತಾರೆ, ಎಲ್ಲ ಒಟ್ಟಿಗೆ ಬಂದ್ರೆ ನಮ್ಮ ಅಡಿಕೆ ಎಲ್ಲ ಒಮ್ಮೆಲೆ ಮುಗಿತಾರೆ. ಅದನ್ನ ತೆಗೆದಿಟ್ಟಿಲ್ಲಿ ಮಳೆಗೆಲ್ಲ ಅದು ಒದ್ದೆ ಆಗಿಕೊಂಡು ಸುಮ್ಮನೆ ಕಿರಿಕಿರಿ ಆಗ್ತದೆ. ಅದಕ್ಕೆ ಈ ಸರ್ತಿ ನಾವೇ ತೆಗೆಯುವ ಅಂತ ಪ್ಲಾನ್ ಮಾಡಿದ್ದೇವೆ. ನೋಡ್ಬೇಕು ಎಲ್ಲಿವರೆಗೆ ನಮ್ಮ ರಥ ಮುಟ್ತದೆ ಅಂತ. ಎಷ್ಟೋ ಮನೆಗಳಲ್ಲಿ ಅವರವರೇ ತೆಗೆಯುದು, ಬೇರೆಯವರಿಗೆ ತೆಗಿಲಿಕ್ಕೆ ಅದೇ ನಮ್ಗೆ ಆಗುದಿಲ್ಲ ಅಂತ ಬೇರೆಯವರಿಗೆ ತೆಗಿಲಿಕ್ಕೆ ಕೊಟ್ರೆ ಅಡಿಕೆದು ದುಡ್ಡು ಅಡಿಕೆಗೆ ಆಯ್ತು, ನಮ್ಗೆ ಎಂತ ಸಿಗುದಿಲ್ಲ ಅದರಲ್ಲಿ. ಸಾಲ ಮಾಡಿ ಬದುಕಬೇಕಷ್ಟೇ. ಚೆಂದ ಕ್ಲೀನ್ ಮಾಡಬೇಕು. ನೋಡಿ ಈ ಭಾಗ ನೋಡಿ, ಇದನ್ನು ಹೀಗೆ ಹಾಕುದು. ಬೋರ್ಡು ಒಂಟ ಹುಲಾಪ್ರಿಗೆ ಪರೆ ಇಲ್ಲ, ನಿಮಗೆ ಚಂದ ಅದು ತೆಗೆದು ತೋರಿಸೋದು ಬೇಡ. ಇದು ನೋಡುವ, ಇದು ಅದಕ್ಕಿಂತ ಕಡ್ಡೆ ಮಾರ್ರೆ. ಹೀಗೆ ಎಷ್ಟು ಸಹಸ್ರ ಸಂಖ್ಯೆಯಲ್ಲಿ ಅಡಿಕೆ ಇದ್ರೆ ಸಹ ಅದನ್ನು ತೆಗೆಯುವುದು ಹೀಗೆ. ಮೆಷಿನ್ ಎಲ್ಲ ಬಂದಿದೆ, ಅದೆಲ್ಲ ಸಕ್ಸಸ್ ಆಗಲಿಲ್ಲ ಅಂತೆ. ಇದು ನೋಡಿ, ಇದು ಅಡಿಕೆ ಸರಿ ಇಲ್ಲ ನೋಡಿ. ನಿಮಗೆ ಚಂದದ ಒಂದು ಅಡಿಕೆ ನಾನು ತೆಗೆದು ತೋರಿಸ್ತೇನೆ. ಅದೆಂತ ಮಾರೆ, ಹಾಳೆ ಸಿಗುದು ನನ್ನ ಕೈಗೆ. ಇದು ನೋಡಿ ಚಂದ ಉಂಟು ಅಡಿಕೆ, ಹೇಗಾಗ್ತದೆ ನೋಡುವ. ಅಡಿಕೆ ಒಳ್ಳೆದಿದ್ರೆ ನೋಡಿ ಒಂದೇ ಅಟೆಂಪ್ಟಲ್ಲಿ ಟಕ್ಕ, ಎಂತ ಕಷ್ಟ ಇಲ್ಲ ನೋಡಿ. ಎಷ್ಟು ಚಂದದ ಅಡಿಕೆ ನೋಡಿ, ಇದು ಫ್ರೆಶ್ ಅಡಿಕೆ. ಆಚೆ ಎಲ್ಲ ಉಂಟಲ್ಲ, ನಾವು ಮಥುರೆ ಉತ್ತರ ಪ್ರದೇಶ ಅಲ್ಲಿ ಎಲ್ಲ ಹೋದರೆ ದೇವರ ಇದು ಉಂಟಲ್ಲ, ಎಂಥ ಕಳಶ ಇಡ್ತಾರಲ್ಲ, ಅದಕ್ಕೆ ಇದನ್ನು ಹಾಕಲೇಬೇಕು. ಹಣದ ಕಾಯಿನ್ ಜೊತೆಗೆ ಒಂದು ಸುಪಾರಿ ಹಾಕ್ತಾರೆ. ಅಷ್ಟು ಅಂದರೆ ಲಕ್ಷ್ಮಿಯ ಸಾನ್ನಿಧ್ಯ ಉಂಟು ಅಂತ ಈ ಅಡಿಕೆಯಲ್ಲಿ. ಯಾಕೆಂದರೆ ಇದಕ್ಕೆ ಅಷ್ಟು ಬೆವರು ಸುರಿಸಿ ನಾವು ಮಾಡಬೇಕು. ಅದಕ್ಕೆ ಲಕ್ಷ್ಮಿಯ ಸಾನ್ನಿಧ್ಯ ಎಲ್ಲಿ ಬೆವರು ಸುರಿತದೆ ಅಲ್ಲಿ ಮಾತ್ರ ಇರೋದು ನೋಡಿ. ಹಿಂದಿನಿಂದ ಕೂಡ ಅಡಿಕೆಗೆ ಲಕ್ಷ್ಮಿಯ ಸ್ಥಾನವನ್ನು ಕೊಟ್ಟಿದ್ದಾರೆ. ಅಡಿಕೆ, ಅಕ್ಕಿ ಎಲ್ಲ ಯಾಕೆ ಗೊತ್ತಿಲ್ಲ, ಇದು ತಿನ್ನುವ ಆಹಾರ ಅಲ್ಲ, ಆದರೆ ಸಹ. ಹೌ ಟು ಪೀಲ್ ಸುಪಾರಿ ನೋಡಿ. ಹೆಚ್ಚಿನವರು ಅಡಿಕೆಯ ಈ ಭಾಗವನ್ನು ಮಾತ್ರ ನೋಡಿರ್ತೀರಿ, ಅದರ ಸಿಪ್ಪೆ ತೆಗೆಯುವುದು ಹೇಗೆ ಅಂತ ಯಾರು ಸಹ ನೋಡಿಯೇ ಇರುವುದಿಲ್ಲ. ಇದುಂಟಲ್ಲ, ಹೀಗೆ ತೆಗೆದಾಗುವಾಗ ಕೈಯ ಈ ಪೋರ್ಷನ್ ಅಲ್ಲಿ ನಮಗೆ ಗುಳ್ಳೆ ಬರ್ತದೆ ಫಸ್ಟ್ ಟೈಮ್ ಆಗುವ. ಮತ್ತೆ ಇಲ್ಲಿ ದಡ್ಡು ಕಟ್ಟಿಕೊಂಡು ಹೋಗ್ತದೆ, ರಫ್ ಆಗ್ತದೆ. ಗ್ಲೌಸ್ ಎಲ್ಲ ಹಾಕಿ ಮಾಡ್ಲಿಕ್ಕೆ ಸಾಗುದಿಲ್ಲ ಇದೆಲ್ಲ. ಹಾಗೆ ನೋಡಿ ಅಡಿಕೆ ತೆಗೆಯುವ ಕ್ರಮ ಹೀಗೆ. ಬಾಳೆ ಹೂವಿದು ಪಕೋಡ ಮಾಡಲಿಕ್ಕೆ ಇದನ್ನು ನಾವು ಕಂಪ್ಲೀಟ್ ಬಿಡಿಸಿಕೊಳ್ಬೇಕು ನೋಡಿ. ಹೀಗೆ ಬಿಡಿಸಿಕೊಳ್ಳುವಾಗ ಅದರ ಒಳಗೆ ಈ ಥರ ಹೂ ಬರ್ತದಲ್ಲ, ಈ ಹೂವನ್ನು ನಾವು ತೆಗೆದು ಅದರ ಒಳಗೆ ಅದರ ಕುಸುಮ ಇರ್ತದಲ್ಲ, ಅದನ್ನು ನಾವು ಸಪ್ರೇಟ್ ಮಾಡಬೇಕು. ಕುಸುಮವನ್ನು ನಾವು ಯೂಸ್ ಮಾಡಲಿಕ್ಕಿಲ್ಲ. ಅದನ್ನು ತೆಗೆದು ಅದರ ಹೊರಗಿನ ಸಿಪ್ಪೆಯನ್ನು ಮಾತ್ರ ನಾವು ಪಕೋಡ ಮಾಡೋದು, ಫ್ರೈ ಮಾಡೋದು ನೋಡಿ. ಹೀಗೆ ಅದರ ಇದನ್ನು ನೋಡಿ, ಈ ದಳಗಳುಂಟಲ್ಲ ಒಳಗೆ, ಅದನ್ನು ಸಪ್ರೇಟ್ ಮಾಡಿ ತೆಗಿಬೇಕು ನಾವು ನೋಡಿ.
ಹಾಗೆ ನಾನು ಸಹ ಫಸ್ಟ್ ಟೈಮ್ ಟ್ರೈ ಮಾಡೋದು, ಹೇಗೆ ಆಗ್ತದೆ ಅಂತ ನಾನು ಹೇಳ್ತೇನೆ ಆಯಿತಾ ನಿಮಗೆ. ಟೇಸ್ಟ್ ಕಷ್ಟ, ಟೈಮ್ ತುಂಬ ತಗೊಳ್ತದೆ. ಇದನ್ನು ಸಪ್ರೇಟ್ ಮಾಡಬೇಕಲ್ಲ, ಸಪ್ರೇಟ್ ಮಾಡಲಿಕ್ಕೆ ತುಂಬ ಹೊತ್ತು ಬೇಕು. ಹೆಲೋ, ಹೇ ಗೈಸ್, ಹೌ ಆರ್ ಯು? ಐ ಹೋಪ್ ಆಲ್ ಆಫ್ ಯು ಆರ್ ಡೂಯಿಂಗ್ ವೆಲ್. ಬಂಟಿ ಹೇಳೋದು ಆಯಿತಾ. ನೋಡಿ, ಇದು ಅದರ ಕುಸುಮದ ಭಾಗ ನೋಡಿ. ಇದನ್ನುಂಟಲ್ಲ, ನಾವು ಫಸ್ಟಿಗೆ ಒಮ್ಮೆ ತೊಳ್ಕೊಳ್ಳುವ ನೀರೆಲ್ಲ ಹಾಕಿ. ನೋಡಿ, ಎಣ್ಣೆ ಬಿಸಿ ಆಯಿತು. ಇದರ ಟೇಸ್ಟ್ ಹೇಗುಂಟು ನೋಡುವಲ್ಲ. ಕ್ರಂಚಿ ಕ್ರಂಚಿ, ವಾವ್, ನೈಸ್. ಮಸಾಲೆ ಎಲ್ಲ ನಾನು ಕಡಿಮೆ ಹಾಕಿದ್ದು, ಇದು ವೇಸ್ಟ್ ಆಗೋದು ಬೇಡ ಅಂತೇಳಿ. ಹಾಗೆ ಮಸಾಲೆ ಎಲ್ಲ ಒಳ್ಳೆ ಹಾಕಿದ್ರೆ ತುಂಬ ಒಳ್ಳೇದುಂಟ ಆಯ್ತಾ. ಇದು ಟೈಪ್ ಇದು ಮಾಡುವ. ಸೊ ಬನ್ನಿ ಫ್ರೆಂಡ್ಸ್, ನೋಡಿ ನಮ್ಮ ಹೊಸ ಟೈಪಿನ ಹೂಬಾಳೆಯ ಪೋಡಿ ಸವಿಯಲು ಸಿದ್ಧವಾಗಿದೆ. ಇದಕ್ಕೆ ಸ್ವಲ್ಪ ಕೆಚಪ್ ಎಲ್ಲ ಹಾಕುವ. ಇದುಂಟಲ್ಲ, ಅದರ ಹೊರಗೆ ಆ ಬ್ರೌನ್ ಕಲರ್ನ ಸಿಪ್ಪೆ ಬೀಳ್ತದಲ್ಲ, ಅದನ್ನು ನಾನು ರೌಂಡ್ ರೌಂಡ್ ಕಟ್ ಆದ್ರೆ ಹಿಂದೆ ಥರ ಅದನ್ನು ಕಾಯಿಸಿದ್ದು. ಅದು ಹೇಗುಂಟು ನೋಡು ಆಯ್ತಾ. ಸಾಕತ್ ಸಾಕತ್. ಈಗ ನಾನು ಎಡಿಟಿಂಗ್ ಎಲ್ಲ ಮಾಡಿ ಮುಗಿಸ್ತಾ ಇದ್ದೇನೆ. ಈಗ 4:00 ಆಯ್ತಾ, ಬೆಳಿಗ್ಗಿನ 4:00. ಹಾಗೆ ನಾನು ವಿಡಿಯೋ ಎಂಡೇ ಮಾಡಲಿಲ್ಲ, ನಿನ್ನೆ ಸ್ಟಾರ್ಟ್ ಸಹ ಮಾಡಲಿಲ್ಲ. 2 ಸಲ ನನಗೆ ಮಾಡಲಿಕ್ಕೆ ಪುರ್ಸೋತಾಗಲಿಲ್ಲ. ಮತ್ತೆ ಮಾತಾಡುವ ಹೇಳಿ ಪೆಂಡಿಂಗ್ ಆಯಿತು. ಸಾರಿ ಫಾರ್ ದ್ಯಾಟ್. ಹಾಗೆ ಈಗ ಎಂಡ್ ಮಾಡ್ತಾ ಇದ್ದೇನೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಯಿತಾ. ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಮತ್ತು ಫಸ್ಟ್ ಟೈಮ್ ನೋಡುವವರಾಗಿದೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ಲೈಕನ್ ಒತ್ತಲಿಕ್ಕೆ ಮರಿಬೇಡಿ. ನಿಮಗೆ ನೋಟಿಫಿಕೇಷನ್ ಬರ್ತದೆ ನನ್ನ ವೀಡಿಯೋದೆಲ್ಲ. ಯಾವಾಗ ಬೇಕಿದ್ರೆ ಸಹ ಫ್ರೀಯಾಗಿ ಕೂತ್ಕೊಂಡು ನೋಡ್ಬೋದು. ಹಾಗೆ ಎಂಡ್ ಮಾಡುವಲ್ಲ, ಇದು ಗುಡ್ ಮಾರ್ನಿಂಗ್ ಗುಡ್ ನೈಟ್ ಅಲ್ಲ, ನೆಕ್ಸ್ಟ್ ಡೇ ಸ್ಟಾರ್ಟ್ ಆಗಿದೆ. ಅಂದರೆ ನನಗೆ ನಿನ್ನೆ ತುಂಬ ಪುರ್ಸೊತ್ತಾಗಲಿಲ್ಲ ಅಂತ ಎಡಿಟಿಂಗ್ ಮಾಡಲಿ, ಸ್ವಲ್ಪ ಮಾಡಿ ಮಲಗಿದೆ. ಈಗ ಬೆಳಿಗ್ಗೆ ನೋಡಿ ಮಾಡುವಾಗ ಉಂಟಲ್ಲ, ಈ ಕಣ್ಣಲ್ಲಿ ನೀರು ಬರ್ತದೆ. ಇದರ ಲೈಟಿಗೆ ಮತ್ತು ಈ ಲೈಟಿಗೆ ಆಗೋದಿಲ್ಲ. ಅದು ಸನ್ಲೈಟಿಗೆ ಮಾತ್ರ ಮಾಡಿದರೆ ತುಂಬ ಖುಷಿ ಆಗ್ತದೆ ಮಾಡಲಿಕ್ಕೆ, ಇಲ್ಲದ್ರೆ ಕಣ್ಣು ತುಂಬ ಡ್ರೈ ಆಗ್ತದೆ. ಹಾಗೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಸೊ ಗುಡ್ ಮಾರ್ನಿಂಗ್, ಬಾಯ್ ಬಾಯ್, ವೆಲ್ಕಮ್ ಟು ನ್ಯೂ ಡೇ.